ಕ್ರೀಡೆ ಬೇಕು, ಆದರೆ ವಿದ್ಯೆಯೊಂದಿಗೆ ಕ್ರೀಡೆ ಇದ್ದರೆ ಅದಕ್ಕೆ ಪ್ರಾಶಸ್ತ್ಯ ಹೆಚ್ಚು. ಆ ನಿಟ್ಟಿನಲ್ಲಿ ಹಿರಿಯರು ವಿದ್ಯಾಹೀನರಾಗಿದ್ದರೂ ಕೂಡ ಧಾರ್ಮಿಕತೆಯನ್ನು ಉಳಿಸಿ ಬೆಳೆಸಲು ಸಹಕಾರಿಗಳಾಗಿದ್ದು, ಅದೇ ನಿಟ್ಟಿನಲ್ಲಿ ಯುವ ಪೀಳಿಗೆಯನ್ನ ವಿದ್ಯಾವಂತರನ್ನಾಗಿಸಿ ಧಾರ್ಮಿಕ ಚಿಂತನೆಯನ್ನು ಅದರೊಂದಿಗೆ ಬೆಳೆಸುವಂತೆ ಕಂಡೇವು ಬೀಡು ಆದಿತ್ಯ ಮುಕ್ಕಾಲ್ದಿ ಕಿವಿಮಾತು ಹೇಳಿದ್ದಾರೆ. ಅಪ್ರು ತೆಂಕೈರ್ಮಾಳು ಸರ್ಕಾರಿ ಸಂಯುಕ್ತ ಪ್ರೌಢಶಾಲಾ ವೇದಿಕೆಯಲ್ಲಿ ನಡೆದ ಪಾಣಯಾನೆ ನಲಿಕೆ ಸಮಾಜ ಬಾಂಧವರ ಎರ್ಮಾಳು ಹಾಗೂ ಪಡುಬಿದ್ರೆ ಘಟಕದ ಉದ್ಘಾಟನೆ ಮತ್ತು ಸ್ವಜಾತಿ ಬಾಂಧವರಿಗಾಗಿ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾಕೂಟವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಬಂಧುಗಳೇ, ಈ ಸಮಾಜ ಕೇವಲ ಕ್ರೀಡೆ ಇದೇ ಅತ್ತು ತನ್ನ ಜೋಕ್ಲೆಗೆ ವಿದ್ಯೆಯನ್ನು ಕೊರೆದು ಆಯ್ತ ವಿದ್ಯೆದೊಟ್ಟಿಗೆ ಕ್ರೀಡೆಯನ್ನು ಮಲ್ತಂದು ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮುಂದುವರಿಸೋ ಒಂದು ನಮ್ಮ ಜೋಕ್ಲೆಗೆ ಧಾರ್ಮಿಕದ ಬಗ್ಗೆ ಅವನವನು ಪುಟ್ಟ ಒಂದು ಕೊರಡು ಪಂಡದ ಕಲ್ಲಂಜಿ ವಿನಂತಿನ ಮಲ್ತಂದು ಒಂಜಿ ಈ ಸಮಾಜದಕಲು ಏನೋ ಗೌರವಿಸೋದು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ರಾಜಕೀಯ ಮುಂದಾಳು ಶಿವಪ್ರಸಾದ್ ಶೆಟ್ಟಿ, ಪಾಣ ಹಾಗೂ ನಲಿಕೆ ಸಮುದಾಯದ ಮಂದಿ ಕೇವಲ ತಮ್ಮ ಉದ್ಯೋಗದ ಕಡೆಗೆ ಮಾತ್ರ ಒತ್ತು ನೀಡುತ್ತಿದ್ದು, ಇದೀಗ ಎಲ್ಲ ಸಮುದಾಯಗಳಂತೆ ಸಂಘಟನೆ ನಡೆಸಿ ಅದರ ಮೂಲಕ ತಮ್ಮ ಸಮಾಜ ಬಾಂಧವರಿಗಾಗಿ ಕ್ರಿಕೆಟ್ ಪಂದ್ಯಾಕೂಟ ಆಯೋಜನೆ ನಡೆಸಿದ್ದು ಉತ್ತಮ ಬೆಳವಣಿಗೆ. ತಮ್ಮ ಸಮಾಜದಲ್ಲಿರುವ ಪ್ರತಿಭೆಗಳನ್ನು ಹೊರ ಪ್ರಪಂಚಕ್ಕೆ ಪರಿಚಯಿಸಲು ಇದು ಒಂದು ಉತ್ತಮ ವೇದಿಕೆಯಾಗಲಿದೆ ಎಂದು ಹೇಳಿದರು. ಅಗುಲ್ಲ ಕ್ರೀಡೆ ದೇವರನ ದೈವದ ಚಾಕಿರಿ ಮಲ್ತೊಂದು ಪೇರು ಅಗಲೆಲ್ಲ ಅವೆಂಜಿ ಕ್ರೀಡೆ ಬೋಡು ಅವೇನೊಂಜಿ ಅಗಲ್ನ ಪ್ರತಿಭೆನ ತೋಜಾವೋಡು ಪಂಪಿನ ಉದ್ದೇಶೋಡು ಇನಿ ಪಾಣರ ಸಂಘದಗಳು ಅಗಲ್ನ ಸಮಾಜ ಬಾಂಧವರಿಗೆ ಈ ಒಂಜಿ ಕ್ರಿಕೆಟ್ ಮ್ಯಾಚಿನ ಆಯೋಜನೆ ಮಲ್ತೇರು ಒಂದೊಂಜಿ ಎಡ್ಡೆ ಕೆಲಸ ದಯಪಡ್ಡ ನಂಗೆ ಇತ್ತದ ಕ್ರೀಡಲ ಅಗತ್ಯ ಉಂಟು. ನಮ್ಮ ದುಂಬು ಖಾಲಿ ಶಿಕ್ಷಣದ ಬಗ್ಗೆ ಮಾತ್ರ ನಮ್ಮ ಪಾತ್ರನುತ್ತ ಆಂದ ಇತ್ತ ಪಾಠದೊಟ್ಟು ಪಾಠ್ಯೇತರ ಚಟುವಟಿಕೆಗಳ ಸಮಾಜ. ಈ ಸಂದರ್ಭ ಸಭಾಧ್ಯಕ್ಷತೆಯನ್ನ ತೆಂಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅರುಣಕುಮಾರಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಾತೃ ಸಂಸ್ಥೆಯ ಗೌರವಾಧ್ಯಕ್ಷ ಮುನ್ನಾಯರ್ಮಾಳ್, ಸಂಜೀವ, ಪಾಂಡುರಂಗ, ಬಾಬು ಸಾಲ್ಯಾನ್, ಸತೀಶ್ ಸಾಲ್ಯಾನ್, ಸುಧಾಕರ್ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.